ಶಿರ್ಲಾಲು ಅಜೆಕಾರು ಕೆರುವಾಶೆ ಪರಿಸರದ ಮನೆಗಳ ಹಟ್ಟಿಗಳಿಂದ ಬೆಳೆ ಬಾಳುವ ಗೋವುಗಳನ್ನು ಕಳವಗೈದು ಮನೆ ಮಂದಿಗೆ ತಲವಾರು ತೋರಿಸಿ ಜೀವ ಬೆದರಿಕೆಯೊಡ್ಡಿ ಅಶಾಂತಿ ಉಂಟು ಮಾಡ್ತಾ ಇದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂಡಬಿದ್ರೆ ಗಂಟಲಕಟ್ಟೆಯ ಪರಿಸರದಿಂದ 3 ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಜುಬೈರ್, ಸಲೀಂ, ಹನೀಫ್ ಬಂಧಿತರು. ಈ ಮೂಲಕ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಟ್ಟು ಬಂಧಿತರ ಸಂಖ್ಯೆ 4ಕ್ಕೆ ಏರಿದೆ. ಕಾರ್ಕಳ ತಾಲೂಕಿನಲ್ಲಿ ನಿರಂತರವಾಗಿ ಗೋವುಗಳ ಕಳವು ಕೃತ್ಯಗಳು ಎಗ್ಗಿಲ್ಲದೆ ನಡೀತಾ ಇದೆ. ಇದರಲ್ಲಿ ಸ್ಥಳೀಯ ಬ್ರೋಕರ್ ಕೈಜೋಡಿಸಿರುವುದು ಕೃತ್ಯ ಇನ್ನಷ್ಟು ನಡೆಯಲು ಕಾರಣವಾಗಿದೆ. ಶಿರ್ಲಾಲು ಪ್ರಕರಣದಲ್ಲಿ ಭಾಗಿಯಾಗಿದ್ದ ಬ್ರೋಕರ್ ಕಡ್ತಲದ ಸತೀಶ್ನನ್ನ ಪೊಲೀಸರು ಬಂಧಿಸಿದ್ದು ಆತ ನ್ಯಾಯಾಂಗ ಬಂಧನದಲ್ಲಿ ಇದ್ದು ತನಿಖೆಯನ್ನ ಮುಂದುವರೆಸಿದ್ದಾರೆ.